ಬಂಟ್ವಾಳ ತಾಲೂಕಿನ ಗ್ರಾಮೀಣ ಪ್ರದೇಶವಾದ ಪೊಳಲಿ ಸಮೀಪದ ಕರಿಯಂಗಳದ ಪಲ್ಲಿಪಾಡಿಯಲ್ಲಿ ಅನುಷ್ಠಾನಗೊಂಡಂತಹ ಸಂಗಮ್ ಮಿನರಲ್ಸ್ ಹಾಗೂ ಬೇವರೇಜಸ್ನ ಗುಡ್ ಡೀವ್ ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆಗೊಂಡಿತು. ಪೊಳಲಿ ಶ್ರೀ ರಾಮಕೃಷ್ಣ ತಪೋವನದ ಶ್ರೀ ವಿವೇಕ ಚೈತನ್ಯಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಮನುಷ್ಯನ ಜೀವನಕ್ಕೆ ಗಾಳಿ, ನೀರು, ಆಹಾರ ಅತಿ ಅಗತ್ಯವಾಗಿದ್ದು ಪ್ರಸ್ತುತ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಾಧುನಿಕ ಘಟಕ ಆರಂಭಗೊಂಡಿದೆ. ಈ ಘಟಕವು ಉತ್ತಮ ರೀತಿಯಲ್ಲಿ ಲಾಭ ಗಳಿಸುವ ಜೊತೆಗೆ ಜನರಿಗೆ ಸೇವೆ ನೀಡುವಂತಾಗಲಿ ಎಂದು ಹಾರೈಸಿದರು. ಜನಗಳಿಗೆ ಬೋಡಾಪಿನ ಜೀವನ ಗೋ ಬಾರಿ ಅತ್ಯವಶ್ಯಕದ ಆಯ್ನ ಗಾಳಿ, ನೀರು ಬೊಕ್ಕ ಆಹಾರ ಎರಡನೇ ಸ್ಥಾನಡುಪ್ಪನ ನೀರು ಮಾತೆರೆಗ್ಲು ತಿಕ್ಕೋಡು ಪಂಡದ ಒಂಜಿ ಮನಸ್ಸಿಡು ಎಡ್ಡೆಂತಿನ ಭಾವನೆ ತೀದು ಈ ಒಂಜಿ ಫ್ಯಾಕ್ಟ್ರಿನ ಪ್ರಾರಂಭ ಮಾಡ್ತಿದ್ದಾರೆ. ಅಂಚ ನಿಖಲ್ನ ಈ ಒಂಜಿ ಉದ್ಯಮ ಮಸ್ತ್ ಯಶಸ್ವಿಯಾದ ನಡಪಡ ದೇವರನ ಆಶೀರ್ವಾದ ಉಪ್ಪಡ. ಮಾಜಿ ಸಚಿವ ಬಿ ರಮಾನಾಥ್ ರೈ ಅವರು ನೂತನ ಘಟಕವನ್ನು ಉದ್ಘಾಟಿಸಿದರು. ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶುದ್ಧ ಕುಡಿಯುವ ನೀರು ಪ್ರತಿಯೊಬ್ಬರ ಅವಶ್ಯಕತೆಯಾಗಿದ್ದು, ಆದರೆ ಪ್ರಕೃತಿಯ ಅಸಮತೋಲನ ಸ್ಥಿತಿಯಿಂದಾಗಿ ನೀರು ಕಲುಷಿತಗೊಂಡಿದೆ. ಹೀಗಾಗಿ ಇಂತಹ ಘಟಕ ಇಂದಿನ ಅವಶ್ಯಕತೆಯಾಗಿದ್ದು, ಇದು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಎಂದರು. ನಂಗೆ ಪರಿಪೂರ್ಣ ನೀರು ಅವು ಶುದ್ಧವಾದ ಸುದೆತ್ತ ನೀರಾದಿಪ್ಪು ಅದನ್ನ ಸಣ್ಣ ತೋಟದ ನೀರಾದಿಪ್ಪು ಬಹುಶಃ ಒಂಜಿ ಕಲಡವು ಮಾಲಿನ್ಯ ರಹಿತವಾದ ಪರಿತಂದು ಪೋಂದಿತ್ತು ಇತ್ತೆ ಅಂಚೆವು ಅಂಚಾದ ಆಧುನಿಕ ಪ್ರಪಂಚಡು ನಮ್ಮ ಶುದ್ಧ ನೀರಿನ ಪರಡಾಯನಂಚಿನ ಅನಿವಾರ್ಯತೆ ನಡೆದವರ ಇನ್ನು ಶುದ್ಧ ನೀರಿನ ಘಟಕ. ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಹಾಗೂ ತಾಲೂಕು ಪಂಚಾಯತ್ ಸದಸ್ಯ ಯಶವಂತ್ ಪೊಳಲಿ ಅವರು ಶುಭ ಹಾರೈಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಶ್ರಮ ಮತ್ತು ಸಾಧನೆಯಿಂದ ಯುವಕರಿಬ್ಬರು ಇಂತಹ ಸಂಸ್ಥೆ ಅನುಷ್ಠಾನಿಸಿದ್ದು, ಇದರಿಂದ ಉದ್ಯೋಗ ಸೃಷ್ಟಿಯ ಮೂಲಕ ಸಮಾಜಕ್ಕೆ ಬೆಳಕಾಗಲಿ ಎಂದರು. ಈ ಸಂಸ್ಥೆ ಚಂದ್ರಸ್ ಪ್ರಸಾದರ್ನ ಶ್ರಮ ಬುಕ್ಕ ಸಾಧನೆ ಪಿರವಡು ಬುರ್ದು ಮಲ್ತಿನ ಮಲ್ಲ ಸಾಧನೆ ಮಲ್ತಿರು ನೀ ಗ್ರಾಮಾಂತರದ ಪ್ರದೇಶಡ್ಲ ಈ ಒಂಜಿ ಸಂಸ್ಥೆನೆ ಮಲ್ತಿದು ಐತು ಒಟ್ಟಿಗೆ ದಯವಂಡ ಇನಿ ಪಟ್ಟಣ ಪ್ರದೇಶಡು ಐಕ್ ಬೇತಿನ ಐನ ಪ್ರೋತ್ಸಾಹಿಕ್ಕುನು ಐಕ್ ಬೇತಿನ ಐನ ಒಂಜಿ ಅಲ್ಪದ ಒಂಜಿ ಆ ಪರಿಸರಕ್ಕೆ ಅನುಗುಣ ಅದು ನಂಗೆ ಮಲ್ಪೆರೆ ಸುಲಭ ಆಂಡ ಗ್ರಾಮಾಂತರದ ಪ್ರದೇಶಲ್ಲ ಇನಿ ಜವನೇರು ದುಂಬತ್ತದ ಇಂಚಿನ ಸಂಸ್ಥೆನ ಮಲ್ತಿನ ಈ ಒಂಜಿ ಸಂಸ್ಥೆದ ಮುಖಾಂತರ ನಮ್ಮ ಮುಲ್ಪದ ಅನೇಕ ಜವನಿಯರಿಗೆ ಕೆಲಸ ಕೊಡುವ ಸಂಸ್ಥೆಯ ಪ್ರವರ್ತಕರಾದ ಚಂದ್ರಹಾಸ್ ಪಲ್ಲಿಪಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಸ್ಥೆಯ ಕುರಿತು ವಿವರಿಸಿ ಎಲ್ಲರ ಸಹಕಾರವನ್ನ ಕೋರಿದ್ರು. ಒಂಜಿ ಎಂಚಿನ ಒಂಜಿ ಉದ್ಯಮನ ಮನ್ಪೊಡು ಪಂಡದು ಆಲೋಚನೆ ಮಲ್ತೊಂದು ಪುನಗ ಹಿಂಗ್ಲೆಗ್ ಎದುರು ತೋಜಿನಾರು ಉಮೇಶ್ ಆಚಾರ್ಯನ ಅರ್ನ ಒಂಜಿ ಡ್ರೀಮ್ ಅರ್ನ ಒಂಜಿ ಕನಸೊಂದು ಪನೊಲಿ ಆರೊಂಜಿ ಈ ಒಂಜಿ ಉದ್ಯಮನ ಸುರು ಮಲ್ತೊಂದು ಪುನ ಸಂದರ್ಭಡ್ ಎಂಕಲ್ನ ಒಂಜಿ ಗೆಳೆತನಡು ಈ ಉದ್ಯಮನ ಎಂಕುಲು ಮುಂದುವರಿಸುವ ನಂಚಿನ ಒಂಜಿ ಪರಿಸ್ಥಿತಿ ನಿರ್ಮಾಣ ಆಂಡ್ ಆ ಪ್ರಕಾರ ಯಾನ್ಲ ಬೊಕ್ಕ ಪ್ರಸಾದ್ ಗರುಡಿ ಎಂಕುಲು 2 ಜನ ಸೇರೊಂದು ಈ ಒಂಜಿ ಉದ್ಯಮನ ಮನ್ಪೆರೆ ನಿರ್ಧಾರವಂತ. ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಉದ್ಯಮಿ ಉಮೇಶ್ ಆಚಾರ್ಯ, ಚಿತ್ರನಟಿ ಸಪ್ತಾ ಪಾವೂರು ಉಪಸ್ಥಿತರಿದ್ದರು. ಸಂಸ್ಥೆಯ ಪ್ರವರ್ತಕರಾದ ಚಂದ್ರಹಾಸ್ ಪಲ್ಲಿಪಾಡಿ ಹಾಗೂ ಪ್ರಸಾದ್ ಗರೋಡಿ ಹಾಜರಿದ್ದರು. ಚಂದ್ರಶೇಖರ್ ಮಂಗಳಾದೇವಿ ಸ್ವಾಗತಿಸಿದ್ರು. ಮನೋಜ್ ವಾಮಂಜೂರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.